ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗತಿಗಳ ಸಮೀಕ್ಷೆ ವಿಚಾರದಲ್ಲಿ ಕೆಲವರು ಅನವಶ್ಯಕವಾಗಿ ಗೊಂದಲ ಸೃಷ್ಟಿಸುತ್ತಿದ್ದಾರೆ. ತಿಳುವಳಿಕೆಯ ಕೊರತೆಯಿಂದಾಗಿ ಅವರು ಮಾತನಾಡುತ್ತಿದ್ದಾರೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಬ್ರಾಹ್ಮಣ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಗೌಡ ಕ್ರಿಶ್ಚಿಯನ್ ಇತ್ಯಾದಿಗಳು ಹಿಂದಿನ ಆಯೋಗಗಳು ಸಮೀಕ್ಷೆ ನಡೆಸಿದಾಗ ಜನರೇ ಹೇಳಿರುವುದು. ಆಯೋಗ ಅಥವಾ ಸರ್ಕಾರ ಸೃಷ್ಟಿ ಮಾಡಿರುವುದಲ್ಲ. ಹಿಂದಿನ ಸಮೀಕ್ಷೆಗಳಲ್ಲಿ ಜನ ಏನು ಹೇಳಿದ್ದಾರೆ ಅದನ್ನು ಬರೆದುಕೊಂಡಿದ್ದಾರೆ. ಆದರೆ ಈ ರೀತಿ ಬರಬಾರದು, ಅದು ಸರಿಯಲ್ಲ ಎಂದು ನಾನು ಸಚಿವರಿಗೆ ಪತ್ರ ಬರೆದಿದ್ದೇನೆ. ಇದೊಂದು ದೊಡ್ಡ ಗಂಭೀರ ವಿಚಾರವಲ್ಲ ಎಂದರು. ಆಯೋಗ ತಯಾರಿಸಿರುವ ಈ ಪಟ್ಟಿ ಬಿಜೆಪಿ ಸರ್ಕಾರ ಇದ್ದಾಗಲೂ ಇತ್ತು. ಬಹಳಷ್ಟು ಜನರಿಗೆ ಪೂರ್ತಿ ಮಾಹಿತಿ ಇಲ್ಲದೆ ಗೊಂದಲ ಸೃಷ್ಟಿಯಾಗಿದೆ. ಗೊಂದಲ ಇರಬಾರದು ಎಂದು ನಾನು ಹೇಳುತ್ತಿದ್ದೇನೆ. ಸಮೀಕ್ಷೆ ಸರಿಯಾದ ರೀತಿಯಲ್ಲಿ ಆಗುತ್ತದೆ, ಆಗಬೇಕು. ನಮ್ಮ ಪೂರ್ತಿ ಬೆಂಬಲ ಸಮೀಕ್ಷೆಗೆ ಇದೆ ಎಂದರು. ಆಯೋಗದವರು ಏನು ಅವರು ಸೃಷ್ಟಿ ಮಾಡಿರೋದಲ್ಲ, ಎಲ್ಲ ಏನ್ ಬಂದಿದೆ ಇದು ಜನನೇ ಹೇಳಿರುವಂಥದ್ದು. ಹಿಂದಿನ ಕಮಿಷನ್ ಸರ್ವೆಗಳು ಮಾಡಿದಾಗ ಇದೆಲ್ಲ ಜನ ಹೇಳಿರುವಂಥದ್ದು. ನಾವು ಲಿಂಗಾಯತ್ ಕ್ರಿಶ್ಚಿಯನ್ನು, ನಾವು ಬ್ರಾಹ್ಮಣ ಕ್ರಿಶ್ಚಿಯನ್ನು, ನಾವು ಗೌಡ ಕ್ರಿಶ್ಚಿಯನ್ನು ಅಂತ ಹೇಳ್ಕೊಂಡಿದ್ದಾರೆ. ಅದು ಅವ್ರು ಹೇಳ್ಕೊಂಡ್ರೆ ಅದನ್ನು ನಂಬರ್ಸ್ ಇದೆ. ಇಡೀ ರಾಜ್ಯದಲ್ಲಿ ಕ್ರಿಶ್ಚಿಯನ್ ಇದನ್ನ ನೋಡಿದಾಗ ಸುಮಾರು 1 ಲಕ್ಷಕ್ಕಿಂತ ಕಮ್ಮಿ ಈ ಸಂಖ್ಯೆ. ಎಲ್ಲ ಬೇರೆ ಬೇರೆ ಹಿಂದೂ ಜಾತಿಯರು ನಾವು ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡಿರೋದು 1 ಲಕ್ಷ 1.25 ಲಕ್ಷ ಅಷ್ಟೇ ಇರುವಂಥದ್ದು. ಸೊ ಇಟ್ ಇಸ್ ಅ ವೆರಿ ಸ್ಮಾಲ್ ನಂಬರ್. ಒಂದು ಎರಡನೇದು ಬಟ್ ಅದರಲ್ಲಿ ಅದು ಬರಬಾರ್ದು ಅಂತ ನಾನು ಕೂಡ ಮೊನ್ನೆನೂ ಕೂಡ ಹೇಳಿದೆ. ಯಾಕಂತ ಹೇಳಿದ್ರೆ ಒಂದ್ಸಲ ಕನ್ವರ್ಟ್ ಆಗಿದ್ರೆ ಅವರು ಆ ಧರ್ಮಕ್ಕೆ ಹೋದಂಗೆ. ಸೊ ಅವರು ಈ ಹಿಂದೂ ಜಾತಿ ಮತ್ತು ಇನ್ನೊಂದು ಧರ್ಮ ಅಂತ ಹೇಳುವಂಥದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿದ್ದೀನಿ. ಅದನ್ನ ನಾವು ನೋಡ್ತೀವಿ ಯಾವ ಥರ ಮಾಡಬೇಕು ಅಂತ ಅವರು ಆಯೋಗದವ್ರು ಹೇಳಿದ್ದಾರೆ. ಯಾಕಂದ್ರೆ ಅವ್ರದ್ದೊಂದು ಸ್ಟ್ಯಾಟ್ಯುಟರಿ ಬಾಡಿ, ಅದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಸೊ ಅವರು ಒಂದು ತೀರ್ಮಾನ ಮಾಡ್ಕೊಳ್ಬೇಕಾಗ್ತದೆ. ಅದು ಬೇಸ್ಡ್ ಆನ್ ಪ್ರೀವಿಯಸ್ ಕಮಿಟಿ ರಿಪೋರ್ಟ್ಸ್. ಸೊ ಅದನ್ನು ಅಷ್ಟೇ ಬಿಟ್ಟರೆ ಇಟ್ಸ್ ನಾಟ್ ಎ ವೆರಿ ಸೀರಿಯಸ್ ಇಶ್ಯೂ. ಯಾಕಂದ್ರೆ ಇವರೇನು ಯಾವ ರೀತಿ ಬಿಂಬಿಸ್ತಾ ಇದಾರೆ ಅಂತ ಹೇಳಿದ್ರೆ ಏನೋ ಇದು ಇವರೇ ಸೃಷ್ಟಿ ಮಾಡ್ತಾ ಇದಾರೆ ಅಂತ. ಯಾರು ಸೃಷ್ಟಿ ಮಾಡಿರೋದಲ್ಲ, ಜನ ಏನು ಹೇಳಿದ್ದಾರೆ ಅದನ್ನು ಅವ್ರು ಬರ್ಕೊಂಡಿದ್ದಾರೆ.